ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಅಯ್ಯೋ ಸಾಕಪ್ಪ ಜೀವನ, ಈ ಭೂಮಿ ಮೇಲೆ ಯಾಕಾದ್ರೂ ಹುಟ್ಟಿದ್ನೋ ಎಂದು ಕಷ್ಟ ಎದುರಿಸಲಾಗದೆ ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳೋದನ್ನ ಕೇಳಿರ್ತೀವಿ. ಆದರೆ ಅದೊಂದು ಸ್ಥಳದಲ್ಲಿ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆ ಅಂದ್ರೆ ನಂಬ್ತೀರಾ? ಇಲ್ಲಿದೆ ಅಂತಹದೊಂದು ಆತಂಕಕಾರಿ ಜಾಗ. ಅಷ್ಟಕ್ಕೂ ಆ ಜಾಗ ಇರೋದಾದ್ರೂ ಎಲ್ಲಿ? ದೇಶ ವಿದೇಶಗಳಿಂದ ವಲಸೆ ಬಂದ ಪಕ್ಷಿಗಳು ಕೂಡ ಈ ಜಾಗದಲ್ಲಿ ಮಾಯವಾಗುತ್ತದೆ ಎನ್ನಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಪಕ್ಷಿಗಳ ಪಾಲಿನ ಬರ್ಮುಡಾ ಟ್ರಯಾಂಗಲ್ ಹಿಂದೆ ಕರೆಸಿಕೊಳ್ಳುವ ವಿಭಿನ್ನ ಪ್ರದೇಶದ ಬಗ್ಗೆ ಪರಿಚಯ ಮಾಡಿಕೊಡ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಅಸ್ಸಾಂ ಹಚ್ಚ ಹಸಿರಿನ ಸುಂದರ ತಾಣ, ನೋಟದಲ್ಲೇ ಸೆಳೆಯುವ ನೆಲವಿದು. ಇಲ್ಲಿನ ಚಹಾದ ಸ್ವಾದಕ್ಕೆ ಇಡೀ ಜಗತ್ತೇ ವಾರೆವ್ವಾ ಅಸ್ಸಾಂ ಅನ್ನೋದಂತೂ ಸತ್ಯ. ಸುಂದರ ಗಿರಿವನಗಳಿಂದ ಆವೃತವಾದ ಈ ಭೂಮಿ ಸ್ವರ್ಗಕ್ಕೆ ಸಮ. ಆದರೆ ಇಂತಹ ನೆಲದಲ್ಲಿ ಒಂದು ವಿಚಿತ್ರ ಜಾಗವಿದೆ. ಅದು ಅಂತಿಂತ ಜಾಗವಲ್ಲ, ಸರಣಿ ಆತ್ಮಹತ್ಯೆಯ ತಾಣ. ಅಷ್ಟಕ್ಕೂ ಆ ಜಾಗದಲ್ಲಿ ಮನುಷ್ಯರು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ, ಬದಲಾಗಿ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದು ಪಕ್ಷಿಗಳು. ಹೌದು, ಈ ವಿಸ್ಮಯಕಾರಿ ಪಯಣ ಶುರುವಾಗುವುದು ಉತ್ತರ ಕ್ಯಾಚರ್ ಹಿಲ್ ಜಿಲ್ಲೆಯ ಪ್ರಧಾನ ಕೇಂದ್ರವಾದ ಅಫ್ಲಾಂಗ್ನಿಂದ 20 ಕಿಲೋಮೀಟರ್ ಕ್ರಮಿಸಿದರೆ ಜತಿಂಗ್ ಎಂಬ ಗ್ರಾಮ ಸಿಗುತ್ತದೆ. ಇದು ಕೂಡ ನೋಡಲು ಸುಂದರ ಗ್ರಾಮವೇ. ಆದರೆ ಈ ಸುಂದರ ಹಳ್ಳಿ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಹಕ್ಕಿಗಳ ದುರಂತ ಕಥೆಯಿಂದ. ಸದ್ಯದ ನಂಬಿಕೆಯ ಪ್ರಕಾರ ಈ ಹಳ್ಳಿಯಲ್ಲಿ ಹಕ್ಕಿಗಳ ಪಾಲಿನ ನರಕ ಎಂದು ಈ ಹಳ್ಳಿಯನ್ನು ಕರೆಯಲಾಗುತ್ತದೆ. ಇಲ್ಲಿಗೆ ಬಂದು ಹಕ್ಕಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆ ಎಂಬುದು ಸುಮಾರು 100 ವರ್ಷಗಳಿಂದ ಬಂದಿರುವ ನಂಬಿಕೆಯಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಎಲ್ಲಿ ನೋಡಿದ್ರೂ ನೋಡ್ತಾ ಇದ್ದಂತೆ ಹಕ್ಕಿಗಳು ನೆಲಕ್ಕುರುಳಿ ಜೀವ ಬಿಟ್ಟು ಬಿಡುತ್ತವೆ. 100 ವರ್ಷಗಳ ಹಿಂದೆ ಇಲ್ಲಿದ್ದ ಮೂಲ ನಿವಾಸಿಗಳು ಮೊದಲು ಈ ಹಕ್ಕಿಗಳ ಸಾವನ್ನ ಕಂಡಿದ್ರು. ಇದು ಇವರನ್ನ ಆತಂಕಕ್ಕೆ ತಳ್ಳಿತ್ತು. ದೇವರ ಕೋಪದ ಪರಿಣಾಮವೇ ಹೀಗಾಗುತ್ತಿದೆ ಎಂದು ಭಯಭೀತರಾದ ಇವರು ಹಳ್ಳಿಯನ್ನೇ ಇಪಿಗಿ ಮತ್ತು ಸಲೀಂ ಅಲಿ ಅವರು ಈ ಹಕ್ಕಿಗಳ ಆತ್ಮಹತ್ಯೆಯ ಅಧ್ಯಯನ ನಡೆಸಿದ್ರು. ಇಪಿಗಿ ತಮ್ಮ ವೈಲ್ಡ್ ಲೈಫ್ ಆಫ್ ಇಂಡಿಯಾ ಗ್ರಂಥದಲ್ಲಿ ಈ ಘಟನೆ ಜತಿಂಗ್ ಎನ್ನುವ ಸ್ಥಳದಲ್ಲಿ ಮಾತ್ರ ಬಹಳ ವರ್ಷಗಳಿಂದ ನಡೆಯುತ್ತಿದೆ. ಇದು ಬಿಟ್ಟು ಬೇರೆ ಸ್ಥಳಗಳಲ್ಲಿ ಇಂತಹ ಯಾವುದೊಂದು ಘಟನೆಯೂ ನಡೆಯುತ್ತಿಲ್ಲ. ಇದು ಸಹಜವಾಗಿಯೇ ಅಚ್ಚರಿ ಮೂಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಈ ಘಟನೆ ಸಂಜೆ 7ರಿಂದ ರಾತ್ರಿ 10 ಗಂಟೆಯ ನಡುವೆ ನಡೆಯುತ್ತದೆ. ಚಂದಿರಿನ ಬೆಳಕು ಇಲ್ಲದ ಸಂದರ್ಭದಲ್ಲಿ ಜಾಸ್ತಿ ಹಕ್ಕಿಗಳು ಸಾವನ್ನಪ್ಪಿದ್ದನ್ನು ಇಪಿಗೆ ಗಮನಿಸಿದ್ದರು. ಇದಾದ ಬಳಿಕ ಹಲವು ಪಕ್ಷಿ ತಜ್ಞರು ಈ ಜತಿಂಗಾದ ರಹಸ್ಯ ಭೇದಿಸಲು ಉತ್ಸಾಹಕರಾಗಿದ್ದರು. ಅಸ್ಸಾಂನ ಪ್ರಸಿದ್ಧ ಪಕ್ಷಿ ತಜ್ಞರಾದ ಡಾಕ್ಟರ್ ಅನ್ವರುದ್ದೀನ್ ಚೌಧರಿ ತಮ್ಮ ದಿ ಬರ್ಡ್ಸ್ ಆಫ್ ಅಸ್ಸಾಂ ಪುಸ್ತಕದಲ್ಲಿ ಇಂತಹದ್ದೇ ಘಟನೆ ಮಿಜೋರಾಂನಲ್ಲೂ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಕೆಲವೊಂದು ಸಲ ಹಕ್ಕಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುತ್ತವೆ. ಈ ಸಂದರ್ಭದಲ್ಲಿ ಆಗುವ ಒತ್ತಡದಿಂದ ರಾತ್ರಿ ಹೊತ್ತು ಇವುಗಳು ಬೆಳಕಿನತ್ತ ಆಕರ್ಷಿತವಾಗುತ್ತದೆ. ಆಗ ಬೆಳಕಿನೆಡೆಗೆ ಹಾರುವಾಗ ಮರಗಳಿಗೆ ಇಲ್ಲವೇ ಇತರೆ ವಸ್ತುಗಳಿಗೆ ಡಿಕ್ಕಿಯಾಗಿ ಹಕ್ಕಿಗಳು ಸಾವನ್ನಪ್ಪುತ್ತವೆ ಅಥವಾ ಗಾಯಗೊಳ್ಳುತ್ತವೆ ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ.
ಹಕ್ಕಿಗಳು ಈ ರೀತಿ ನಿಗೂಢವಾಗಿ ಸಾವನ್ನಪ್ಪುತ್ತವೆ. ಸೆಪ್ಟೆಂಬರ್ನಿಂದ ನವೆಂಬರ್ ಒಳಗೆ ಜೊತಿಂಗ ಇಂತಹದೊಂದು ವಿಚಿತ್ರ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತದೆ. ಸದ್ಯ ಜೊತಿಂಗಾದ ಬಗ್ಗೆ ಕುತೂಹಲಗಳು ಹಾಗೆಯೇ ಇವೆ. ಹೊಸ ಅಧ್ಯಯನಗಳು ನಡೆಸುತ್ತಾ ಇದ್ದಾರೆ. ಒಂದೊಂದು ಅಧ್ಯಯನದಲ್ಲೂ ಹೊಸ ಅಂಶಗಳು, ಅಭಿಪ್ರಾಯಗಳು ಬೆಳಕಿಗೆ ಬರುತ್ತಿವೆ. ಆದರೆ ಜೊತಿಂಗ ಮಾತ್ರ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಎಂದ್ರೆ ತಪ್ಪಾಗುವುದಿಲ್ಲ ಬಿಡಿ. ಮುಂದಿನ ದಿನಗಳಲ್ಲಾದರೂ ಇಲ್ಲಿ ನಡೆಯುತ್ತಿರುವ ಪಕ್ಷಿಗಳ ಆತ್ಮಹತ್ಯೆ ನಿಲ್ಲಲಿ, ಪಕ್ಷಿ ಸಂಕುಲ ಹಾಯಾಗಿ ಬದುಕಿರಲಿ ಎನ್ನುತ್ತಾ ನಮ್ಮ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸಿಕೊಡಲು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.